ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಜಿಲೇಬಿ ಮಾಡ್ತಾ ಇದ್ದೇನೆ. ಅದಕ್ಕೆ 1.5 ಕಪ್ಪು ಮೈದಾ ತಗೊಂಡಿದ್ದೇನೆ. 1 ಕಪ್ಪು ಸಾಕಾಗ್ತದೆ, ತುಂಬ ಜನರಿಗೆ ಬರ್ತದೆ. ಆದರೆ ಮಕ್ಕಳೆಲ್ಲ ಇದ್ದಾರೆ ಅಂತ ನಾನು 1.5 ಕಪ್ ತಗೊಂಡಿದ್ದೇನೆ. ಅದಕ್ಕೆ 1.5 ಕಪ್ಪು ಮೈದಾಕ್ಕೆ ಸ್ವಲ್ಪ ಕಲ್ಲರ್ನ ಸೇರಿಸಿದ್ದೇನೆ. ನೋಡಿ ಇಲ್ಲಿ ಚೂರು, ಅದಂದರೆ ಹಿಟ್ಟು ಸ್ವಲ್ಪ ಕಲ್ಲರ್ ಬರಲಿ ಅಂತ. ಮತ್ತೆ ಪಾಕಕ್ಕೆ ಹಾಕುವ. ಈಗ ಅದಕ್ಕೆ ಮೊಸರನ್ನ ಹಾಕ್ಕೊಂಡು ಮತ್ತು ಚಿಟಿಕೆ ಉಪ್ಪು ಹಾಕುವ ಸ್ವಲ್ಪ, ಮತ್ತು ಮೊಸರು ಹಾಕಿ, ಇಷ್ಟು ಮೊಸರು ಹಾಕಿದ್ದೇನೆ. ಅಷ್ಟು ಮೊಸರು ಹಾಕಿ ಎಷ್ಟು ಬೇಕು ನೀರು ಅಷ್ಟು ನೀರನ್ನ ಸೇರಿಸಿಕೊಂಡು ಈಗ ಅದನ್ನು ಕಲಸುವ. ಇದಕ್ಕೆ ಸ್ವಲ್ಪನೇ ನೀರು ಸೇರಿಸಿಕೊಂಡು ಕಲಿಸ್ತೇನೆ. ಸ್ವಲ್ಪ ಮೊಸರು ಹಾಕ್ತೇನೆ, ಸ್ವಲ್ಪ ಹಾಕಿದ್ದು. ಈಗ ಇದರಲ್ಲಿ 3/4 ಕಪ್ಪು ಮೊಸರಾಯಿತು. ಹೀಗೆ ಬಂದರೆ ಸಾಕು. ಇನ್ನು ಪಾಕ ಮಾಡಿಕೊಳ್ಳುವ. ಇದಕ್ಕೆ ಸ್ವಲ್ಪ ಕಲ್ಲರ್ ಹಾಕ್ಕೊಂಡಿದ್ದೇನೆ ಪಾಕ ಮಾಡಲಿಕ್ಕೆ. 1.5 ಕಪ್ ಹಿಟ್ಟು ಹಾಕಿದ್ರಿಂದ 1.5 ಕಪ್ ಸಕ್ಕರೆ ಹಾಕಬೇಕು. ಈಗ ಇದು 1 ಕಪ್ ಹಾಕ್ಕೊಂಡಿದ್ದೇನೆ. ಒಂದೂವರೆ ಕಪ್ ಸಕ್ಕರೆ, ಈಗ ಪಾಕ ಮಾಡ್ಕೊಳ್ತಿದ್ದೇನೆ. ಒಂದೆಳೆ ಪಾಕ ಎಲ್ಲ ಬರಬೇಕಾಗಿಲ್ಲ. ಸಾಕು. ಈಗ ಲಿಂಬೆಹಣ್ಣು ಹಾಕ್ಕೊಳ್ತೇನೆ. ಲಿಂಬೆಹಣ್ಣು ಹಾಕ್ಕೊಳ್ಳುವ ಕಾರಣ ಅದು ಶುರುವಿಂದ ಲಾಸ್ಟ್ ತನಕ ಒಂದೇ ಲೆಕ್ಕ ಪಾಕ ನಿಲ್ಲಿ ಅನ್ನೋದಕ್ಕೆ ನಾವು ಲಿಂಬೆಹಣ್ಣು ಹಾಕ್ಕೊಳ್ಳೋದು. ಸಾಕು. ಅದು ಒಂದೇಳೆ ಪಾಕ ಎಲ್ಲ ಬಂದರೆ ಒಳಗೆಲ್ಲ ಎಳ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇಷ್ಟು ಸಾಕೀಗ. ಹಾಲಿನ ಕವರಲ್ಲಿ ತುಂಬಿಸ್ಕೊಳ್ತಿದ್ದೇನೆ. ಈಗ ಸಾಕು ಇಷ್ಟೀಗ. ಇದಕ್ಕೆ ಮೇಲೆ ರಬ್ಬರ್ ಹಾಕ್ಕೊಳ್ತಿದ್ದೇನೆ. ನೋಡಿ, ಇದ್ರದ್ದು ಚೂರು ತುದಿನ ಕಟ್ ಮಾಡ್ಕೊಳ್ತೇನೆ. ಜಾಸ್ತಿ ಬೇಡ, ಸಣ್ಣದಾಗಿದ್ದರೆ ಸಾಕು. ಅದೇ ಒಂದೇ ಲೆಕ್ಕ ಬರಬೇಕಾಗಿಲ್ಲ, ಸಣ್ಣದು ದೊಡ್ಡದಾದರೂ ತೊಂದರೆ ಇಲ್ಲ.
ನಾನು ಸ್ವಲ್ಪ ಮೇಲೇನೆ ಹಿಡಿದಿದ್ದೇನೆ, ಅಂದರೆ ಬಿಸಿ ಉಂಟಲ್ಲ ಅದಕ್ಕೆ. ನೋಡಿ, ಇಷ್ಟಾದರೆ ಸಾಕೀಗ. ಈಗ ಆಯಿತು, ಎಲ್ಲನೂ ಆಯಿತು ಮಾಡಿ. ಈಗ ತೆಕ್ಕೊಳ್ತಿದ್ದೇನೆ. ನೋಡಿ, ಜಿಲೇಬಿ ರೆಡಿ ಆಯಿತು. ಇದು ಕಲ್ಲರ್ ಕೆಂಪಾಗಿ, ಅದಕ್ಕೆ ಈ ಕಲ್ಲರ್ ಬಂದಿದೆ. ಮತ್ತು ಹಳದಿ ಕಲ್ಲರ್ ಹಾಕಿದರೆ ಅದೊಂಥರ ಬೇರೆ ಕಲ್ಲರ್ ಬರುತ್ತೆ, ಚೆಂದ ಬರುತ್ತೆ. ಆದರೆ ನನಗೆ ಕೆಂಪು ಇಷ್ಟ ಅಂತ ಕೆಂಪು ಹಾಕಿದ್ದೇನೆ. ನಿಮಗೆ ಯಾವ ಕಲ್ಲರ್ ಬೇಕು ಅದು ಕಲ್ಲರ್ ಹಾಕ್ಕೊಳ್ಳಿ. ಮತ್ತು ನೋಡಿ ಮಾಡಿ ತಿನ್ನಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ. ಮತ್ತು ಒಳಗೆ ಎಲ್ಲ ಎಳ್ಕೊಂಡಿದೆ ನೋಡಿ. ಹಾಗೆ ನೋಡಿ ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.